ಕೊರೋನಾ ಎಂಬ ಮಹಾಮಾರಿ ನಮ್ಮೂರಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇಡೀ ಜಗತ್ತಿನಲ್ಲಿ ಕೊರೋನಾ ಮಹಾಮಾರಿಯ ವಿಶೇಷತೆ ಎಲ್ಲರಿಗೂ ಗೊತ್ತುಂಟು. ಇದೀಗ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದರ ಬಗ್ಗೆ ಯಾವ ರೀತಿಯಲ್ಲೆಲ್ಲ ಕೆಲಸ ನಡೆದಿದೆ, ಯಾವುದು ಅಡೆತಡೆಗಳುಂಟು, ಇದರ ಬಗ್ಗೆ ನಾವೇನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಕ್ಷೇತ್ರಾಧ್ಯಕ್ಷರ ಒಟ್ಟಿಗೆ ಇವತ್ತು ನಾವು ಮಾಧ್ಯಮದವರನ್ನು ಕರೆದು ಮಾತನಾಡಬೇಕೆಂಬ ಉದ್ದೇಶದಿಂದ ಸೇರಿದ್ದೇವೆ. ಇದಕ್ಕೆ ಕ್ಷೇತ್ರದ ಅಧ್ಯಕ್ಷರಾದಂಥ ಗೌರವಾನ್ವಿತ ಚಂದ್ರಾಸ್ ಪಂಡಿತ್ ಅವರು ನಮ್ಮೊಟ್ಟಿಗಿದ್ದಾರೆ. ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿಯ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಟ್ಟಿಗಿದ್ದಾರೆ. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ಪಾದಲ್ಪಾಡಿ ನಮ್ಮೊಟ್ಟಿಗಿದ್ದಾರೆ. ಹೇಮಂತ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಉಪಾಧ್ಯಕ್ಷರಾದಂಥ ಆನಂದ್ ಶೆಟ್ಟಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಬಂದಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡ್ತಾ, 10 ಹಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಇಡೀ ದೇಶದಲ್ಲಿ ಕೊರೋನಾದ ಅಬ್ಬರ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು, ಅದರ ಒಟ್ಟಿಗೆ ಆರೋಗ್ಯ ಮಂತ್ರಿಗಳಾದಂಥ ಗೌರವಾನ್ವಿತ ಸುಧಾಕರ್ ಅವರು, ಇಡೀ ರಾಜ್ಯದ ಟೀಮ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ನಿಮ್ಮ ಮಾಧ್ಯಮದವರಿಗೆ ಗೊತ್ತುಂಟು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು, ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಜಿಲ್ಲೆಯ ಎಲ್ಲ MLA, ಅದರಲ್ಲಿ ಕೂಡ BJPಯ 7 MLAನವರು ಮಾಡುವಂಥ ಕೆಲಸ ಇದು ಅಚ್ಚುಕಟ್ಟಾಗಿ ನಡೆಯುತ್ತುಂಟು. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆ ಬಂದಿರ್ಬೋದು, ರಾಷ್ಟ್ರದಲ್ಲಿ ಬೇರೆ ಬೇರೆ ಸಮಸ್ಯೆ ಬಂದಿರ್ಬೋದು, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ನ ಅಬ್ಬರ ಜಾಸ್ತಿ ಇದ್ದರೂ ಕೂಡ ಜಿಲ್ಲಾಡಳಿತದ ಒಟ್ಟಿಗೆ ರಾಜ್ಯ ಸರ್ಕಾರವು ಮಾಡುತ್ತಿರುವಂಥ ಕೆಲಸ, ಎಲ್ಲಿ ಕೂಡ ಯಾವನೇ ಒಬ್ಬನಿಗೆ ಕೂಡ ಆಕ್ಸಿಜನ್ ಇಲ್ಲದ ಸಮಸ್ಯೆ ಆಗಲಿಲ್ಲ, ಯಾವುದೇ ಹಾಸ್ಪಿಟಲ್ನಲ್ಲಿ ಕೂಡ ಬೆಡ್ ಇಲ್ಲದೆ ಸಮಸ್ಯೆ ಆಗಲಿಲ್ಲ, ಎಲ್ಲಿ ಕೂಡ ICU ಅದರ ಸಮಸ್ಯೆ ಆಗಲಿಲ್ಲ. ಕಾರಣ ಏನೆಂದರೆ ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, MLAಗಳು, DC ಅವರು, DHO ಮತ್ತು ಅವರ ಟೀಮ್ನವರು, ಅದರೊಟ್ಟಿಗೆ ಪೊಲೀಸ್ ಇಲಾಖೆ ಕಮಿಷನರ್ ಮತ್ತು ಇಲಾಖೆ ತಾಲೂಕು ಅಧಿಕಾರಿಗಳ ಆ ಟೀಮ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಆ ಅತ್ಯುತ್ತಮವಾಗಿ ಕೆಲಸ ಮಾಡಿ ಅಬ್ಬರ ಇದೆ. ಆ ಅಬ್ಬರವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಕೂಡ ನಮ್ಮ ಜಿಲ್ಲಾಡಳಿತಕ್ಕೆ ಇದೆ. ರಾಜ್ಯಾಧ್ಯಕ್ಷರು ಅವರ ರಾಜ್ಯಾಧ್ಯಕ್ಷರ ಕಚೇರಿಯಲ್ಲಿ, MPಯ ಕಚೇರಿಯಲ್ಲಿ ಜಿಲ್ಲೆಯ ವಾರ್ ರೂಮನ್ನು ತೆರೆದು ಆ ವಾರ್ ರೂಮಿಗೆ ಪ್ರತಿಯೊಂದು 14 ಸೆಕ್ಷನ್ ಮಾಡಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಅತ್ಯುನ್ನತ ಕೆಲಸ ಮಾಡುವವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟು, ಆಸ್ಪತ್ರೆಯನ್ನು ನೋಡುವವರಿಗೆ ಒಬ್ಬ, ICUವನ್ನು ನೋಡುವವರೊಬ್ಬರು, ಆಕ್ಸಿಜನ್ ನೋಡುವವರಿಗೆ ಒಬ್ಬರು, ತೀರಿ ಹೋದರೆ ಅವರನ್ನು ಸ್ಮಶಾನಕ್ಕೆ ಕೊಂಡು ಹೋಗುವವರ ಟೀಮು ಒಂದು, ಕರ್ಕೊಂಡು ಬರುವವರು ಒಂದು, ಬೇರೆ ಬೇರೆ ಆಹಾರದ ಸಮಸ್ಯೆ ಆದರೆ ಅದು ಬೇರೆ ಬೇರೆ ಟೀಮ್ಗಳನ್ನು ಮಾಡಿ ಅತ್ಯಂತ ಸುಂದರವಾಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ತನಕ ಆ ವಾರ್ ರೂಮ್ನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫೋನ್ ನಂಬರ್ ಸಮೇತವಾಗಿ ಜಿಲ್ಲೆಯ ವಾಟ್ಸಪ್ಪು, ಫೇಸ್ಬುಕ್ಕು, ಮಾಧ್ಯಮದವರಿಗೆ ಕೂಡ ನೀಡಿದ್ದೇವೆ. ಮಾಧ್ಯಮದ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೇವೆ. ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ DC ಅವರು ನಿರಂತರವಾಗಿ ಕೆಲಸ, ಕಮಿಷನರ್ ಅವರು ನಿರಂತರವಾಗಿ ಕೆಲಸ, DHO ಮತ್ತು ಅವರ ಟೀಮ್ ನಿರಂತರವಾಗಿ ಕೆಲಸ. ಅದಕ್ಕಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ 9 ಮಂಡಲಗಳ ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪ್ರತಿಯೊಂದು ಆಸ್ಪತ್ರೆಗೆ ಕೂಡ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ.
ಪ್ರತಿಯೊಂದು ಮಹಾಶಕ್ತಿ ಕೇಂದ್ರದಲ್ಲಿ ಕೂಡ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಅದರ ಒಟ್ಟಿಗೆ ಲಸಿಕೆ ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು. ಸಮಸ್ಯೆ ಈಗ ಸ್ವಲ್ಪ ಬರುವುದು ಸಮಸ್ಯೆ ಆಗಿರ್ಬೋದು. ಆದರೆ ಬಂದವರಿಗೆ ಒಂದು ವೇಳೆ ಅಲ್ಲಿ ಶಾರ್ಟ್ ಇದ್ದರೆ ಮರುದಿವಸ ಬರಬೇಕು. ಅವರಿಗೆ ಫೋನ್ ಮುಖಾಂತರವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಇದು ಯಾಕೆ ಹೇಳಿದ್ದೇನೆ ಅಂದರೆ, ಈಗ 10-15 ದಿವಸದಿಂದ ನಾನು ನಿರಂತರವಾಗಿ ನೋಡ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ UT ಖಾದರ್ ಸಾಹೇಬರು ಕೆಲಸ ಮಾಡುವುದಕ್ಕಿಂತ ಜಾಸ್ತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಮಾಡಿದರೂ ನಮಗೆ ಖುಷಿ, ನಾವು ಕೂಡ ಅತ್ಯಂತ ಗೌರವದಿಂದ ಅವರು ಕಾಣ್ತೇವೆ, ನಮ್ಮ ಕ್ಷೇತ್ರದ ಶಾಸಕರು. ಆದರೆ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡದೆ, ಮಂಗಳೂರು ದಕ್ಷಿಣದ ವೇದವಾಸ್ ಕಾಮತ್ 24 ಗಂಟೆಯು ನಿರಂತರವಾಗಿ ಆ ಪ್ರವಾಸ ಮಾಡುತ್ತಾ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಬ್ಯಾಂಗ್ಳೂರಿಗೆ ಸೆಂಟರ್ ಉಂಟು, ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ದಕ್ಷಿಣ ಸೆಂಟರ್. ಸಾವಿರಾರು ಹೊರಗೆಯಿಂದ ಬಂದವರು, ರೈಲ್ವೆ, ವಿಮಾನ, ಅದು ಇದು ಪ್ರತಿಯೊಂದು. ಅದರ ಒಟ್ಟಿಗೆ ನಮ್ಮ ವ್ಯಾನ್ಲಾಕ್ ಆಸ್ಪತ್ರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅವರು ಮಾಡುವಂಥ ಕೆಲಸ ನಿರಂತರವಾಗಿ ದಿನಂಪ್ರತಿ 2,000ದಿಂದ 3,000 ಜನರಿಗೆ ಅನ್ನದಾನದ ವ್ಯವಸ್ಥೆ. ಎಲ್ಲೆಲ್ಲಿ ಪಾಪದವರಿದ್ದಾರೆ, ಎಲ್ಲೆಲ್ಲಿ ಕಷ್ಟದಲ್ಲಿದ್ದಾರೆ ಅವರಿಗೆ ತಕ್ಷಣ ಸ್ಪಂದನೆ. ಯಾರ್ಯಾರು ಕೋವಿಡ್-19 ಸಮಸ್ಯೆಯಲ್ಲಿ ಪಾಸಿಟಿವ್ ಒಂದು ಸಮಸ್ಯೆ ಇದ್ದರೆ ತಕ್ಷಣ ಇಂಥ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಆಕ್ಸಿಜನ್ ತರುವುದಲ್ಲಾಗಿರ್ಬೋದು, ರಾಜ್ಯಾಧ್ಯಕ್ಷರ ಮುಂದಾಳತ್ವದಲ್ಲಿ, ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕ್ಷೇತ್ರದ ಶಾಸಕರು ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ಬೆರಳು ತೋರಿಸ್ತಾ ಇದ್ದಾರೆ. ಅವರು ಕೆಲಸ ಮಾಡುವುದಿಲ್ಲ, ಅವರು ಹಾಗೆ ಮಾಡಿದರು. ಬಾರಿಯಿಂದ ಆಕ್ಸಿಜನ್ ಬಂದಾಗ ಅವರು ಪೊಟಕೆ ನಿಂತರು, ಅವರು ಏನೂ ಕೆಲಸ ಮಾಡಲಿಲ್ಲ. ಇದೇ ನಮ್ಮ UT ಖಾದರ್ ಸಾಹೇಬರವರು ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ, ಆರೋಗ್ಯ ಮಂತ್ರಿಯಾಗಿ ಅವರು ಮಾಡಿದ ಕೆಲಸ ಏನಂದರೆ, ಕೇವಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ವ್ಯಾನ್ಲಾಕ್ ಹಾಸ್ಪಿಟಲಲ್ಲಿ ಕೇವಲ 20 ಬೆಡ್ ಮಾತ್ರ ICUಯಲ್ಲಿತ್ತು. ಇದೀಗ ಕೇಂದ್ರ ಸರ್ಕಾರ ಆದಿಪ್ಪು, ರಾಜ್ಯ ಸರ್ಕಾರ ಆದಿಪ್ಪು, ರಾಜ್ಯಾಧ್ಯಕ್ಷರು ಮತ್ತು ಉಸ್ತುವಾರಿ ಸಚಿವರ ಮುಂದಾಳತ್ವದಲ್ಲಿ ಅಲ್ಲಿನ ಶಾಸಕರ ಉತ್ಸಾಹದಲ್ಲಿ 70 ICU ಬೆಡ್ ಉಂಟು, 250 ಆಕ್ಸಿಜನ್ ಬೆಡ್ ಉಂಟು. ನಿರಂತರವಾಗಿ ಡಾಕ್ಟರ್ಸ್ 24 ಗಂಟೆ ಸೇವೆ ಉಂಟು. ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೋವಿಡ್ ಪಾಸಿಟಿವ್ ಇದ್ದು ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಇಲ್ಲದಿದ್ದರೆ ತಕ್ಷಣ DHO ಆಗಿರ್ಬೋದು, DMO ಆಗಿರ್ಬೋದು, ಇನ್ನಿತರ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿರುವಂಥ ಡಾಕ್ಟರ್ಗೆ ತಕ್ಷಣ ಫೋನ್ ಮಾಡಿದರೆ ಅಲ್ಲಿ ಬೆಡ್ಡಿನ ವ್ಯವಸ್ಥೆ ಆಗ್ತದೆ. ಇಷ್ಟೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಇರುವಾಗ ನಮ್ಮ ಶಾಸಕರು ಅವರನ್ನು ದೂರುವುದು, ಮಿನಿಸ್ಟರನ್ನು ದೂರುವುದು, ನಮ್ಮ ರಾಜ್ಯಾಧ್ಯಕ್ಷರನ್ನು ದೂರುವುದು, ಯಡಿಯೂರಪ್ಪರನ್ನು ದೂರುವುದು, ಮೋದಿಯವರನ್ನು ದೂರುವುದು, ಈ ರೀತಿಯ ಪ್ರೆಸ್ ಮೀಟ್ ಮಾಡಿ ಅವರಲ್ಲಿರುವಂಥ ಯೋಗ್ಯತೆಯನ್ನು ಸಮಾಜಕ್ಕೆ ತಿಳಿಸ್ತಾ ಇದ್ದಾರೆ. ನಾನು ಅವರಲ್ಲಿ ಕೈ ಮುಗಿಯುವುದು ಕೇಳುವುದು, ಸಾಹೇಬರೇ ನಿಮ್ಮೊಟ್ಟಿಗೆ ನಾವಿದ್ದೇವೆ, UT ಖಾದರ್ರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನಾದರೂ ಅವಶ್ಯಕತೆ ಇದ್ದರೆ ರಾಜ್ಯಾಧ್ಯಕ್ಷರ ಮುಖಾಂತರವಾಗಿ ನಿಮ್ಮೊಟ್ಟಿಗಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರು, ಅದರೊಟ್ಟಿಗೆ ನಮ್ಮ ಮೀನುಗಾರಿಕೆ ಸಚಿವರು ಅಂಗಾರ ಅವರು, ಇಬ್ಬರ ಸಹಕಾರ ಕೂಡ ನಿಮಗೆ ಕೊಡ್ತೇವೆ ನಾವು. ಬಾಕಿ ಶಾಸಕರು ಮಾಡುವಂಥ ಕೆಲಸವನ್ನು ಇವರು ಕೂಡ ಮಾಡಲಿ. ಭರತ್ ಶೆಟ್ಟಿ ಅವರು, ನಮ್ಮ ಉಮಾನಾಥ್ ಕೋಟ್ಯಾನ್ರವರು, ರಾಜೇಶ್ ನಾಯ್ಕ ಅವರು, ಸಂಜೀವ ಮಠಾಂದೂರ್ ಅವರು, ಆ ಬೆಳ್ತಂಗಡಿಯಲ್ಲಿರುವಂಥ ಹರೀಶ್ ಪೂಂಜೇರವರು, ನಮ್ಮ ಮೀನುಗಾರಿಕಾ ಮಿನಿಸ್ಟ್ರು, ಈ ಮಿನಿಸ್ಟ್ರು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪವಾದವರು ಕೂಡ ಪಾಲು ತೆಗೆದುಕೊಳ್ಳಿ. ಉದಾಹರಣೆಗೆ 2017ರಲ್ಲಿ ಸ್ಟಾರ್ಟ್ ಆದಂಥ ನಮ್ಮ ಉಳ್ಳಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವಾಗಲಾದರೂ ಇದು ಒಂದು ಇನಾಗ್ರೇಷನ್ ಆಗಬೇಕಿತ್ತು. ಅದರಲ್ಲಿ ಕೆಲವು ಇದು ಮಾಡಿ ಮೊನ್ನೆ ಒತ್ತಡಪೂರ್ವಕವಾಗಿ ಏನೇನು ಮಾಡಿದ ನಂತರ ಮರುದಿವಸ ಅವರದ್ದು ಪ್ರೆಸ್ ಮೀಟ್, ನಾವು 50 ಬೆಡ್ ಮತ್ತು ಆಕ್ಸಿಜನ್ ಇದು ಮಾಡಿದ್ದೇವೆ. ಮೊನ್ನೆ DC ಅವರು, CO ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು, ಅದರೊಟ್ಟಿಗೆ DHO ಎಲ್ಲರೂ ಬಂದಾಗ ಅಲ್ಲಿ ಸ್ವತಃ ಹೋಗಿ ನೋಡುವಾಗ ಕೇವಲ ವ್ಯವಸ್ಥೆ ಕೂಡ ಡೆಮೋ ಮಾಡಿಟ್ಟಿದ್ದಾರೆ. ಆಕ್ಸಿಜನ್ ಒಂದೇ ಒಂದು ಜಂಬೋ ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ. ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ, ಇದು ಬಾಕಿ ಎಲ್ಲ ಫುಲ್ಲಾದ ನಂತರ ಇಲ್ಲಿ ವ್ಯವಸ್ಥೆ ಮಾಡ್ತೇವೆ. ಬಾಕಿ ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ ಎಲ್ಲ ಕೋವಿಡ್-19 ಫುಲ್ಲಾದ ನಂತರ ನಾವು ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ತೇವೆ.
ಇದು ಒಂದು ಎಕ್ಸ್ ಕ್ಯಾಬಿನೆಟ್ ಮಿನಿಸ್ಟರ್, ಎಕ್ಸ್ ಹೆಲ್ತ್ ಮಿನಿಸ್ಟರ್ ಅವರು ಹೇಳುವ ಮಾತ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೇವರ ಆಶೀರ್ವಾದ ಜನರಿಗೆ ಏನು, ಇದು ಕನಚೂರು ಹಾಸ್ಪಿಟಲ್ ಉಂಟು, KSD ಹಾಸ್ಪಿಟಲ್ ಉಂಟು, ಏನಪ್ಪಯ್ಯ ಹಾಸ್ಪಿಟಲ್ ಉಂಟು. ಇಲ್ಲಿ ಸಾವಿರಾರು ಬೆಡ್ ಆಕ್ಸಿಜನ್ ICU ವ್ಯವಸ್ಥೆ ಇದ್ದ ಕಾರಣ ಹಣ ಕೊಟ್ಟಾದರೂ ಈಗ ICU ಫ್ರೀ ಗವರ್ಮೆಂಟ್ ಲೆಕ್ಕದಲ್ಲಿ. ಕೊರೋನಾ ಯಾರಿಗೆ ಪಾಸಿಟಿವ್ ಆಗಿದೆ ಫ್ರೀ, ಬಾಕಿದ್ದು ಹಣ ಕೊಟ್ಟಾದರೂ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಹೈಫೈ ಇದು ಡಾಕ್ಟರ್ ಇದ್ದ ಕಾರಣ, ವ್ಯವಸ್ಥೆ ಇದ್ದ ಕಾರಣ ನಾವು ಬದುಕಿ ಉಳಿದಿದ್ದೇವೆ. ನಾವು ನಮ್ಮ MLA ಮಾಡ್ತಾರೆ ಅಂತ ಕಾದುಕೊಳ್ತಾರೆ, ನಾವು ಆಗ್ತಿತ್ತ? ಮುಡಿಪಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ 24x7 ಅಂದರೆ ಅದು ಕೂಡ ಅದೇ ರೀತಿ ಉಂಟು. ನಾಟಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ 24/7 ಅದು ಕೂಡ ಹಾಗೇ ಉಂಟು. ಉಳ್ಳಾಳದ ಕೂಡ ಅದೇ ರೀತಿ ಉಂಟು. ಈ ರೀತಿ ಒಂದು ಇದ್ದರೆ ಮೊನ್ನೆ ಅವರು ಪ್ರೆಸ್ ಮೀಟ್ ಮಾಡಿದರು, ಮಿನಿಸ್ಟರ್ ಎದುರಲ್ಲಿ ಹೇಳಿದರು, DC ಅವರ ಎದುರಲ್ಲಿ ಹೇಳಿದರು, ಏನೆಂದರೆ ನಾವು 5 ಮಹಾಶಕ್ತಿ ಕೇಂದ್ರಗಳಲ್ಲಿ ಇದು ಕೋವಿಡ್ ಐಸೋಲೇಷನ್ ಸೆಂಟರ್ ಮಾಡಿದ್ದೇವೆ. ಇವತ್ತು ನಮ್ಮ ಅಧ್ಯಕ್ಷ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮಲ್ಲಿ ಗಾಡಿ ಇಲ್ಲ. ಯಾರು ಐಸೋಲೇಷನ್ನಲ್ಲಿ ಆ ಇನ್ಚಾರ್ಜ್ ಚೀಫ್ ನೋಡಲ್ ಅಧಿಕಾರಿ ಮಾಡಿದ್ದಾರೆ ಅವರು, ಅವರ ಹತ್ರ ನಾವು ವಿಚಾರಣೆ ಮಾಡುವಾಗ ನಮಗೆ DHO ಹೇಳಿಲ್ಲ, ನಮಗೆ DMO ಹೇಳಿಲ್ಲ, ನಮಗೆ DC ಹೇಳಿಲ್ಲ, ನಮಗೆ ಕಾರು ಬರಲಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಾವು ವ್ಯವಸ್ಥೆ ಮಾಡಲಿಲ್ಲ. ಇಷ್ಟೆಲ್ಲ ಆದ ನಂತರ ಕೂಡ ಬಾಕಿ MLA ಅವರು ಕೆಲಸ ಮಾಡುವಾಗ, ವೇದವಾಸ್ ಕಾಮತ್ ನಂತರ ಒಬ್ಬ ಶಾಸಕ ಮಾಡುವಂಥ ಕೆಲಸ ಮಾಡುವಾಗಲೂ ಕೂಡ ಅವರಿಗೆ ತಮಾಷೆ ಮಾಡ್ತಾರೆ, ಅವರನ್ನು ಟ್ರೋಲ್ ಮಾಡ್ತಾರೆ. ಆ ಬಹ್ರೈನಿಂದ ರೆಡ್ ಕ್ರಾಸ್ ಇದರ ಮುಖಾಂತರವಾಗಿ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡಿ ಆ ನಳಿನ್ ಕುಮಾರ್ ಕಟೀಲ್ ಮುಂದಾಳತ್ವದಲ್ಲಿ ಇಲ್ಲಿ DC ಅವರ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ 40 ಮೆಟ್ರಿಕ್ ಟನ್ ಇದು ಆಕ್ಸಿಜನ್ ಬಂದಾಗ ನಮ್ಮ ದಕ್ಷಿಣ ಕನ್ನಡಕ್ಕೆ ಕೂಡ 10 ಟನ್ ವ್ಯವಸ್ಥೆ ಇಲ್ಲೇ ಇಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಯಾವ ಹಾಸ್ಪಿಟಲಲ್ಲಿ ಕೂಡ, ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಕೂಡ ಆಕ್ಸಿಜನ್ ಕೊರತೆ ಇಲ್ಲ. ಕಾರಣ ಯಾರು? ಇವರೊಟ್ಟಿಗೆ ನಮ್ಮ ಶಾಸಕರು ಕೂಡ ಕೂಡಿಕೊಳ್ಳಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೂ ತೊಂದರೆ ಆಗದ ರೀತಿಯಲ್ಲಿ ಅವರೊಟ್ಟಿಗೆ ನಾವಿದ್ದೇವೆ, ನಾವು ಸಹಕಾರ ಕೊಡ್ತೇವೆ. ಮತ್ತೊಬ್ಬರನ್ನು ಬೆರಳು ತೋರಿಸುವ ಕೆಲಸವನ್ನು ನಿಲ್ಲಿಸಲಿ. ಅಧಿಕಾರ ಇದ್ದಾಗ, ಒಬ್ಬ ಆರೋಗ್ಯ ಮಂತ್ರಿಯಾದಿದ್ದಾಗ ಮಾಡಬೇಕಾದ ಕೆಲಸ ಇನ್ನೂ ಕೂಡ ಮಾಡಲಿಲ್ಲ. ಇಲ್ಲಿ ಮೊನ್ನೆ ಒಂದು ಹೇಳ್ತಾರೆ, ನಮ್ಮ ಉಸ್ತುವಾರಿ ಸಚಿವರು ಸ್ಮಶಾನಕ್ಕೆ ಹೋಗ್ತಾರಂತೆ. ಸ್ಮಶಾನಕ್ಕೂ ಕೂಡ ಅವಶ್ಯಕತೆ ಉಂಟು. ಈಗ ಚೆಂಬುಗುಡ್ಡೆಯ ಸ್ಮಶಾನಕ್ಕೆ ಇಲೆಕ್ಟ್ರಿಕಲ್ ಚಿತಾಗಾರದ ಅವಶ್ಯ ಇದ್ದ ಕಾರಣ ಇಂಪೋಸಿಷನ್ ಮುಂದಕ್ಕೆ ಬಂದಿದ್ದಾರೆ. ಅದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕಂತ ಇವರು ನೋಡಿದ್ದಾರೆ, ಅವರು ನೋಡಿದ್ದಾರೆ, ನಾವೆಲ್ಲರೂ ಒಟ್ಟಿಗೆ ಕೂಡಿ ನೋಡಿದ್ದೇವೆ. ಆದರೆ ನಾವು ಹೋಗುವಾಗ ಆ ಭಟ್ನಗರದ ರಸ್ತೆಯನ್ನು ನೋಡಿದೆವು. ನಾವು ಹೋದ ತಕ್ಷಣ 50, 60 ಅಲ್ಲಿಯ ಜನರು ಸೇರಿದರು. ಮೊನ್ನೆ ಒಂದು ಸತ್ತ ಹೆಣವನ್ನು ತರುವಾಗ ಆ ಆ್ಯಂಬುಲೆನ್ಸಿಂದ ಹೆಣ ಕೆಳಗೆ ಬೀಳುವಂಥ ಪರಿಸ್ಥಿತಿಯನ್ನು ತೋರಿಸಿದರು. ನಾವು ಆವಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿದೆವು. 3 ವರ್ಷದ ಹಿಂದೆ ಆದಂಥ ನಮ್ಮ ನಗರೋತ್ಥಾನ ಇದರಲ್ಲಿ ಆದಂಥ ಆ ಕೆಲಸವನ್ನು ಇಷ್ಟೇ ತನಕ ಮಾಡಲಿಲ್ಲ. ಒಂದು ಹೆಣವನ್ನು ಕೊಂಡೋಗಲಿಕ್ಕೆ ಆಗದಂಥ ರೋಡ್ ಅದಾಗಿದೆ, ಹಾಗೆದು ಅದೇ ರೀತಿಯಲ್ಲಿ ಇಟ್ಟಿದ್ದಾರೆ. ಯಾರು ಇದಕ್ಕೆ ಕಾರಣರು? ನಾವು ಇವಾಗ ರಾಜಕೀಯದ ಮಾತನಾಡುವುದಿಲ್ಲ, ನಾವು ಅವರನ್ನು ವಿರೋಧವೂ ಮಾಡುವುದಿಲ್ಲ. ನಾವು ನಮ್ಮ ಶಾಸಕರೊಟ್ಟಿಗೆ ಇದ್ದೇವೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಆಗಬೇಕು, ಸಂಬಂಧಪಟ್ಟಂಥ ರಾಜ್ಯಾಧ್ಯಕ್ಷರಾಗಿರ್ಬೋದು, ಅವರು ನಮ್ಮ MP ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡ್ತೇವೆಂದು ಇವಾಗ ಹೇಳ್ತೇನೆ. ಆದರೆ ಯಾವುದಕ್ಕೂ ಅಡ್ಡಬಾರದೆ, ಇನ್ನು ಯಾವುದೇ ಬೇಡದ್ದು ಟ್ರೋಲ್ ಮಾಡದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಂಥ ಈಗ 100,000 ಜನರಿಗೆ ಕೊರೋನಾ ಬಂದಿದೆ, ಪಾಸಿಟಿವ್ ಬಂದಿದೆ. ನಾವು ಅವರೊಟ್ಟಿಗೆ ಇದ್ದೇವೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ನಾವು ಇಡೀ ಜಾತಿ, ಧರ್ಮ, ಮತವನ್ನು ಬಿಟ್ಟು ಆ ಮನುಷ್ಯ ಕುಲಕ್ಕೆ ಬಂದಂಥ ಆ ಮಾರಕ ರೋಗ ಅತ್ಯಂತ ಯಾವ ರೀತಿಯಲ್ಲಿ ಅದನ್ನು ದೂರ ಮಾಡಬೇಕಂದ್ರೆ ನಾವೆಲ್ಲರೂ ಮಾಸ್ಕನ್ನು ಧರಿಸಬೇಕು, ನಾವೆಲ್ಲರೂ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇರಬೇಕು, ನಾವೆಲ್ಲರೂ ಸ್ಯಾನಿಟೈಸ್ ಮಾಡಬೇಕು. ಅದರ ಒಟ್ಟಿಗೆ ಆ ಜನಸಂಖ್ಯೆ ಒಟ್ಟಾಗಿ ಒಂದಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುವುದನ್ನು ನಿಲ್ಲಿಸಬೇಕು. ಆ ಜಿಲ್ಲಾಡಳಿತ ತಂದಂಥ ಕಾನೂನಿಗೆ ನಾವು ಬದ್ಧರಾಗಬೇಕು. ರಾಜ್ಯದ ಆದೇಶವನ್ನು ಪಾಲನೆ ಮಾಡಬೇಕು. ನಾವೆಲ್ಲರೂ ಒಟ್ಟಾಗಿ, ಇದರಲ್ಲಿ ಜಾತಿ ಮತ ಭೇದ ನೋಡುವುದೇ ಇಲ್ಲ. ಮನುಷ್ಯ ಕುಲಕ್ಕೆ ಬಂದಂಥ ಕೊರೋನಾವನ್ನು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ, ಅದರಲ್ಲಿ ಆಕ್ಷೇಪಣೆ ಇಲ್ಲ, ಒಟ್ಟಾಗಿ ಅದನ್ನು ಎದುರಿಸುವ. ಅದರಲ್ಲಿ ಒಂದೊಂದು ಫ್ಯಾಮಿಲಿಯಲ್ಲಿ 4-5 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅವರಿಗೆ ನಮ್ಮಿಂದ ಏನೆಲ್ಲ ಸಹಕಾರ ಆಗಬೇಕು. ಪಾಪ ಕೆಲಸ ಮಾಡುವವರು ಇವಾಗ ಕೆಲಸ ಇಲ್ಲದೆ ಇದ್ದರೆ ಅವರಿಗೆ ಆ ಊಟದ ವ್ಯವಸ್ಥೆ,
ಅವರಿಗೆ ಒಂದು ವೇಳೆ ಮದ್ದಿನ ವ್ಯವಸ್ಥೆ ಏನೆಲ್ಲ ಬೇಕು 7-8 ದಿವಸದ ಹಿಂದೆ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ನೇರವಾಗಿ ನನ್ನ ನಂಬರನ್ನು ಕೊಟ್ಟಿದ್ದೇನೆ. ಆಪತ್ಕಾಲದಲ್ಲಿ ಇದ್ದವರು ಜಾತಿ ಮತ ಭೇದವಿಲ್ಲದೆ ನೇರವಾದ ಕಾಂಟ್ಯಾಕ್ಟ್ ಮಾಡಿ, ಆಸ್ಪತ್ರೆಯಲ್ಲಿ ಬೆಡ್ ಸಿಗದಿದ್ದರೆ ಫೋನ್ ಮಾಡಿ, ಆಕ್ಸಿಜನ್ ಸಿಗದಿದ್ದರೆ ಫೋನ್ ಮಾಡಿ, ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಬೇಕಾದರೆ ಫೋನ್ ಮಾಡಿ, ಎಲ್ಲದಕ್ಕೂ ನಾವು ಮೆಸೇಜ್. 100 ಜನ ನಮ್ಮೊಟ್ಟಿಗೆ ನೇರವಾಗಿ ಸ್ಪಂದಿಸ್ತಾರೆ. ನೀವು ಕೂಡ 116 ಜನ ಫೋನ್ ಮಾಡಿದ್ದೀರಿ. ಎಲ್ಲದಕ್ಕೂ ಕೂಡ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸ್ಪಂದಿಸ್ತೇವೆ. ನಮ್ಮ ಕ್ಷೇತ್ರದಲ್ಲಿ ಕೂಡ ಒಂದು ಕ್ಷೇತ್ರ BJP ಅಧ್ಯಕ್ಷರ ಮುಂದಾಳತ್ವದಲ್ಲಿ ಒಂದು ವಾರ್ ರೂಮನ್ನು ಮಾಡಿದ್ದೇವೆ. ಅದಕ್ಕೆ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅತ್ಯಂತ ಸುಂದರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮಂಗಳೂರಿನ ಇಡೀ ಜನತೆಯೊಟ್ಟಿಗೆ ನಾವಿದ್ದೇವೆ, ನಿಮ್ಮೊಟ್ಟಿಗೆ ಕೂಡ ನಾವಿದ್ದೇವೆ ಎಂದು ಹೇಳುತ್ತಾ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಖಾದರ್ ಸಾಹೇಬರು ಅವರ ಸರ್ಕಾರ ಇರುವಾಗ, ಕಾಂಗ್ರೆಸ್ ಸರ್ಕಾರ ಇರುವಾಗ ಹೆಲ್ತ್ ಕೇರ್ ಎಂಬ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಲಕ್ಷಾಂತರ ರೂಪಾಯಿಯನ್ನು ಈ ನಮ್ಮ ಮಂಗಳೂರಿಗೆ ವ್ಯವಸ್ಥೆ ಮಾಡಿದರು. ಆದರೆ ಅದು ಅಲ್ಲಿಯೇ ಉಂಟು. ಇವಾಗಲೂ ಅವರ MLA ಅಧಿಕಾರ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅದನ್ನು ಕಳೆದುಕೊಂಡ ನಂತರ ಕೂಡ ಅದು ಹಾಗೇ ಉಂಟು. ನಾಯಿಗಳು ಅಲ್ಲಿ ಹೋಗಿ ಮಲಗ್ತದೆ, ಯಾವುದೇ ಉಪಯೋಗಕ್ಕೆ ಬಾರದೆ, ಎಲ್ಲಿ ಅವಶ್ಯಕತೆ ಉಂಟಾ ಅಲ್ಲಿ ಮಾಡದೆ ಇದೀಗ ಅದು ಪಾಲು ಬಿದ್ದ ಸ್ಮಶಾನದಂಥ ರೀತಿಯಲ್ಲಿ ಉಂಟು. ಕೆಲವೊಂದು ಕಡೆಯಲ್ಲಿ ಬಳ್ಳಿಗಳು ಬೆಳೆದಿದೆ, ಕೆಲವೊಂದು ಕಡೆಯಲ್ಲಿ 10 ನಾಯಿಗಳು ಅದರ ಬದಿಯಲ್ಲಿ ಮಲಗ್ತದೆ. ಅದು ಸ್ಟಾರ್ಟ್ ಆಗಲಿಲ್ಲ, ಸ್ಟಾರ್ಟ್ ಆಗುವುದಿಲ್ಲ. ನಾನು ಅವರಲ್ಲಿ ಕೈ ಮುಗಿದು ವಿನಂತಿ ಮಾಡೋದು, ತಕ್ಷಣ ಅದನ್ನು ಜನಸಾಮಾನ್ಯರ ಬಳಕೆಗೆ ಆಗುವಂತೆ ವ್ಯವಸ್ಥೆ ಮಾಡಲಿ. ಅದಕ್ಕೆ ಏನಾದರೂ ಅನುದಾನದ ಅವಶ್ಯಕತೆ ಇದ್ದರೆ ನಮ್ಮ ಉಸ್ತುವಾರಿ ಸಚಿವರು, ಇಲ್ಲದಿದ್ದರೆ ರಾಜ್ಯ ಸರ್ಕಾರ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರ ಹತ್ರ ವಿನಂತಿಸಿ ಅದಕ್ಕೆ ಒಂದು ವೇಳೆ ಬಾಕಿ ಇದ್ದರೆ, ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡಿದ್ದಾರೆ, ಅದು ಕೂಡ ಅವರಿಗೆ ಮುಟ್ಟಬೇಕೆಂದು ನಾನು ಕೇಳಿಕೊಳ್ತೇನೆ. ಇದು 1ನೇ ಅಲೆ ನಮಗೆಲ್ಲರಿಗೂ ಗೊತ್ತುಂಟು. 2ನೇ ಅಲೆ ಈ ರೀತಿ ಬರ್ಬೋದೆಂಬ ಕೆಲವೊಬ್ಬರ ನಿರೀಕ್ಷೆ ಇತ್ತು. ಆದರೆ ನಾನು ಕೂಡ ಈ 2nd ಅಲೆ ಈ ರೀತಿ ಜೋರಾಗಿ ಬರ್ತದೆ, ಈ ರೀತಿ ಬರ್ತದೆ ಎಂಬ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಬಂದಂಥ ಆ ದೊಡ್ಡ ಇದು ಅಲೆ, ಅದರ ಸಾವಿರಾರು ಜನರು ನಮ್ಮ ಊರಿಗೆ ಬಂದರು. ಬೆಂಗಳೂರು ಸೆಂಟ್ರಲ್ಲಿ ಸಾವಿರಾರು ಜನರು ದಿವಸಕ್ಕೆ 10-15 ಸಾವಿರ ಅವರು ಕೂಡ ಜ್ವರ ಬಂದ ತಕ್ಷಣ ಮಂಗಳೂರಿಗೆ ಬಂದರು. ದಕ್ಷಿಣ ಕನ್ನಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಸರ್ಕಾರ ಅದರ ಬಗ್ಗೆ ಎಷ್ಟು ಗಮನ ಕೊಟ್ಟರು ಇಷ್ಟು ಖಡಕ್ ಕಾನೂನು ತೆಗೆದುಕೊಳ್ಳಿಲ್ಲ. ಅಂತಿಮವಾಗಿ 1 ವಾರ ಇಲ್ಲಿ ಲಾಕ್ಡೌನ್ ಮಾಡಿದರು. ಇವತ್ತಿನಿಂದ 14 ದಿವಸ ಲಾಕ್ಡೌನ್ ಮಾಡಿದ್ದಾರೆ. ಲಾಕ್ಡೌನಲ್ಲಿ ಕಂಪ್ಲೀಟ್ ಅಂಡರ್ ಕಂಟ್ರೋಲ್ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ, ಪೊಲೀಸರಿಗೆ ಕಂಪ್ಲೀಟ್ ಪವರ್ ಕೊಟ್ಟಿದ್ದಾರೆ. ಯಾವುದೇ ಮದುವೆಯಲ್ಲಿ ಕೂಡ 50 ಜನರಿಗಿಂತ ಜಾಸ್ತಿ ಮದುವೆ ಹಾಲಲ್ಲಿ ಮದುವೆ ಮಾಡಲಿಕ್ಕೆಲ್ಲ, ಏನಾದರೂ ಮದುವೆದ ಅಂತ ಅನಿವಾರ್ಯ ಇದ್ದರೆ ಅವರ ಮನೆಯಲ್ಲೇ ಮಾಡಬೇಕು. ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲ, ಖಡಕ್ ಕಾನೂನು ತೆಗೆದುಕೊಂಡಿದ್ದಾರೆ. ದೈವಸ್ಥಾನ, ಭಜನಾ ಮಂದಿರ, ಅದರ ಒಟ್ಟಿಗೆ ಮಸೀದಿ, ಚರ್ಚ್ ಎಲ್ಲವೂ ಇವತ್ತಿನಿಂದ ಕಂಪ್ಲೀಟ್ 100ಕ್ಕೆ 100 ಬಂದಂಥ ಆದೇಶ ಬಂದಿದೆ. ಇದನ್ನೆಲ್ಲ ಜನರು ಪಾಲನೆ ಮಾಡಿದರೆ 100ಕ್ಕೆ 100 ಕಂಟ್ರೋಲ್ ಆಗ್ಬೋದು. ಸ್ವಲ್ಪ ನಮ್ಮಿಂದಲೂ ತಪ್ಪಾಗಿದೆ, ಸ್ವಲ್ಪ ಜನರಿಂದಲೂ ತಪ್ಪಾಗಿದೆ. ಆದರೆ ಇವತ್ತಿಂದ ಪೊಲೀಸರಿಗೆ 100ಕ್ಕೆ 100 ಅಧಿಕಾರ ಕೊಟ್ಟ ಕಾರಣ ಇವತ್ತು ನಾವು ದಾರಿಯಲ್ಲಿ ಬಂದಾಗ ಕೂಡ ನೋಡಿದ್ದೇವೆ. ನಿಮ್ಮದು ಸಹಕಾರ ಕೂಡ ಅತ್ಯಂತ ಅವಶ್ಯಕತೆ. ಎಲ್ಲರೂ ಜಾಗರೂಕರಾಗಿರುವ, ಕಾನೂನಿಗೆ ತಲೆಬಾಗುವ, ಜಿಲ್ಲಾ ಆಡಳಿತಕ್ಕೆ ಸಹಕಾರ ಕೊಡುವ, ರಾಜ್ಯಾಡಳಿತ ಕೊಟ್ಟಂಥ ಸಲಹೆಯನ್ನು ಪಾಲಿಸೋಣ. ಶುಕ್ರವಾರ ಮಧ್ಯಾಹ್ನ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ, ಜಿಲ್ಲಾಧಿಕಾರಿಯ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, ಎಲ್ಲ MLAಗಳು, ನಮ್ಮ MLA ಕೂಡ ಇದ್ದರು, ಎಲ್ಲ MLAಗಳು, ಅದರೊಟ್ಟಿಗೆ ನಾನು ಕೂಡ ಆ ಮೀಟಿಂಗಲ್ಲಿ ಭಾಗವಹಿಸಿದ್ದೇನೆ. DHO, DMO, ಪೊಲೀಸ್ ಎಲ್ಲರೂ ಬಂದರು. ಆವಾಗ ಒಂದು ಕಾನೂನು ದಿನದಿಂದ ದಿನಕ್ಕೆ ಕೊರೋನಾ ಬಾಧಿತರು ಜಾಸ್ತಿ ಆಗ್ತಾ ಇದ್ದಾರೆ. ಡಿಸ್ಟಿಕ್ಕಿಂದ ಜನ ಬಾರದಾಗೆ ಕೇರಳ ಲಾಕ್ಡೌನ್ ಆದ ಕಾರಣ ನಾವು ತಲಪಾಡಿಯಲ್ಲಿ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳಗಿಂದ 10 ಗಂಟೆ ತನಕ ನಿರಂತರ ಅಲ್ಲ, 9 ಗಂಟೆ ತನಕ ಪರ್ಚೇಸ್ ಮಾಡ್ಬೋದು. 10 ಗಂಟೆಗೆ ಅಂಗಡಿ ಬಂದ್ ಮಾಡಬೇಕು. ಆನಂತರ ಯಾವುದೇ ವಾಹನಕ್ಕೂ ಕೂಡ ಅವಕಾಶ ನೀಡಲಿಕ್ಕಿಲ್ಲ. ಇದು ಜಿಲ್ಲಾಡಳಿತ ಶುಕ್ರವಾರ ಮಾಡಿದ್ದು. ಆದರೆ ಶುಕ್ರವಾರ ರಾತ್ರಿ ರಾಜ್ಯಾಡಳಿತ ಕೂಡ, ನಮ್ಮ ರಾಜ್ಯ ಸರ್ಕಾರ ಕೂಡ ಸೇಮ್ ಇದೇ ಕಾನೂನನ್ನು ತಂದಿದೆ. ಅವರು ತಂದದ್ದೇನೆಂದರೆ 15 ತಾರೀಕಿನ ನಂತರ ಜಿಲ್ಲಾಡಳಿತ ಎಲ್ಲ ಮದುವೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಬೇಕಂತ ಆದೇಶ ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರವು ಮದುವೆ ಒಂದು 50 ಜನರಿಗೆ ಯಾವುದೇ ಹಾಲ್ನಲ್ಲಿಲ್ಲ, ಅದರಲ್ಲಿ ಕೂಡ ಒಂದು 10 ಜನರನ್ನು ಕಮ್ಮಿ ಮಾಡಿ 40 ಜನ ತಮ್ಮ ಮನೆಯಲ್ಲೇ ಮದುವೆ ಆಗಬೇಕು. ಅದು ಕೂಡ ಯಾವುದೇ ದೊಡ್ಡ ಪ್ರಚಾರ ಆಗಬಾರ್ದು, ದೊಡ್ಡ ರೀತಿಯಲ್ಲಿ ಇದಾಗಬಾರ್ದು, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕು. ಈ ರೀತಿಯ
ರಾಜ್ಯ ಸರ್ಕಾರ ಕೂಡ ಅದೇ ಕಾನೂನು, ನಮ್ಮ ಜಿಲ್ಲಾಡಳಿತ 15 ತಾರೀಕಿನಿಂದ ಯಾವುದೇ ಕಾರ್ಯಕ್ರಮ ಮಾಡಬಾರದೆಂಬ ಆದೇಶವನ್ನು ಕೊಟ್ಟಿದೆ. ಅಷ್ಟೇ ಡಿಫರೆನ್ಸ್ ಅಲ್ಲದೆ, ಯಾಕೆಂದರೆ ಮಂಗಳೂರು ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಇರುವಂಥ ಜಾಗ, ಅದರ ಒಟ್ಟಿಗೆ ಹೊರ ರಾಜ್ಯದಿಂದ ಮೀನಿನ ದೊಡ್ಡ ದೊಡ್ಡ ಬೋಟ್ಗಳು ಬರುವಂಥ ವ್ಯವಸ್ಥೆ. ಅಲ್ಲಿ ಕೂಡ ನಮ್ಮ ಮೀನುಗಾರಿಕಾ ಅಧಿಕಾರಿಗಳು ಅದರ ಒಟ್ಟಿಗೆ DC ಮತ್ತು ಕಮಿಷನರ್ ಸಪ್ರೇಟ್ ಮೀಟಿಂಗ್ ಮಾಡಿ, ಆ ಮೀಟಿಂಗಲ್ಲಿ ಕೂಡ ರಾಜ್ಯಾಧ್ಯಕ್ಷರ ಒಟ್ಟಿಗೆ ನಮ್ಮ ಅದರ ಒಟ್ಟಿಗೆ ಜಿಲ್ಲಾ ಯಾರ್ಯಾರು ಅಧಿಕಾರಿಗಳಿದೆ ಆ ಮೀಟಿಂಗಲ್ಲಿ ಕೂಡಿದೆ. ಇಲ್ಲದಿದ್ದರೆ 1 kg ಮೀನಿಗೆ ರಜೆ ಉಂಟಂತ ಎಲ್ಲರೂ 100 ಜನ ಹೋಗುವುದು, ಅದನ್ನು ಕೂಡ ಕಂಪ್ಲೀಟ್ 100ಕ್ಕೆ 100 ಕಂಟ್ರೋಲ್ ಮಾಡಿದ್ದಾರೆ. ಈಗ 100ಕ್ಕೆ 100 ಕಂಟ್ರೋಲ್ ಬರ್ತಾ ಉಂಟು. ನಾವು ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರದ ಇದಕ್ಕೆ ನಾವು ಕೂಡ ಸ್ವಲ್ಪ ಸಹಕಾರ ಸ್ವಲ್ಪ ಅಲ್ಲ 100ಕ್ಕೆ 100 ಸಹಕಾರ ಕೊಡಬೇಕು, ಕೊರೋನಾ ಮುಕ್ತ ಆಗಬೇಕೆಂಬ ನಮ್ಮ ಆಸೆ ಉಂಟು. ಅಲ್ಲ, ನಿನ್ನೆ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ 4 ಗಂಟೆಗೆ ನಾನು ಮಾತನಾಡಿದೆ. ಹೇಗಿತ್ತು ಇವತ್ತಿನ ಸಂಡೇ ಕರ್ಫ್ಯೂ ಅಂತ. ಅವರು ಹೇಳಿದರು, ಇತಿಹಾಸದಲ್ಲಿ ಈ ರೀತಿಯ ಕರ್ಫ್ಯೂ ಯಾವಾಗಲೂ ಆಗಲಿಲ್ಲ. ಹಾಂ, ಅವರು ನಿನ್ನೆ ನಿಮ್ಮ ಮಾಧ್ಯಮ ಮುಖಾಂತರವೂ ಅದೇ ಬಂದಿದೆ ಮಂಗಳೂರಿನಲ್ಲಿ. ಹಾಂ, ಇಲ್ಲ, ಅದು ನಿಮ್ಮ ಹೊಲಪೇಟೆ, ದೇರ್ಲಕಟ್ಟೆ, ಮುಡಿಪು ಇದೊಂದು ಜಂಕ್ಷನ್ ಉಂಟು. ಅದು ಇವತ್ತು ನಾವು ಅಧಿಕಾರಿಗಳೊಟ್ಟಿಗೆ ಮಾತನಾಡುವ, ಅದಕ್ಕೆ ವ್ಯವಸ್ಥೆ ಮಾಡುವ. ಅಧಿಕಾರಿಗಳ ಮಾತುಗಳಿಗೆ ಜನಪ್ರತಿನಿಧಿಗಳು ಸ್ವತಃ ಹೋಗಿದ್ರೆ ಬೆಳ್ಳಿ ಇದ್ದಿದ್ರೆ ಏನು ಅವರಿಗೆ ಗೊತ್ತಾಗ್ತಿಲ್ಲ. ಆದರೆ ಅಧಿಕಾರಿಗಳು ಹೇಳಿದಂತೆ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಅಲ್ಲ, ನಿಮ್ಮ ಸಲಹೆಯನ್ನು ಸ್ವೀಕರಿಸ್ತೇನೆ. ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳು, ಅದರೊಟ್ಟಿಗೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರೊಟ್ಟಿಗೆ ಕೂಡ ಅದರೊಟ್ಟಿಗೆ ಮಾತನಾಡ್ತೇವೆ. ಎಲ್ಲರೂ ಒಟ್ಟಾಗಿ ಅದರ ಬಗ್ಗೆ ಕಡಿಮೆ ಆಗುತ್ತೆ. ಸಾಲ ಕಟ್ಟಲಿಕ್ಕೆ ಖರ್ಚಿಗೆ ಎಲ್ಲ ತೊಂದರೆ ಆಗಿದೆ. ಅದು ನಮ್ಮ ಕಟ್ಟಲಿಕ್ಕೆ ಕೂತಿದೆ. ಜನ ಓಡಾಡೋದು ಇಷ್ಟು ಓಡಾಡಿದರೆ ಕೊರೋನಾ ಯಾವಾಗ ಕಡಿಮೆ ಆಗೋದು, ನಾವು ಯಾವಾಗ ಅಂಗಡಿ ಓಪನ್ ಮಾಡೋದು ಕೇಳ್ತಾರೆ. ಅಲ್ಲ, ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ. ನಿಮ್ಮ ಸಲಹೆ ಅತ್ಯುತ್ತಮವಾದ ಸಲಹೆ. ಇದನ್ನು ಸಂಬಂಧಪಟ್ಟವರಿಗೆ ನಾವು ತಿಳಿಸ್ತೇವೆ. ಅವರ ಮಾರ್ಗದರ್ಶನ ಮುಖಾಂತರವಾಗಿ ಅದನ್ನು ಕಂಟ್ರೋಲ್, ಯಾವ ಕಾನೂನು ಮುಖಾಂತರವಾಗಿ ಕಂಟ್ರೋಲ್ ಮಾಡ್ಬೋದಂತ ಇವತ್ತೇ ನಿರ್ಣಯವನ್ನು ತೆಗೆಯುವಂಥ ಆಲೋಚನೆ. ನಾಳೆ ನಾಡ್ದು ಇದು ನಮ್ಮ ಬಕ್ರೀದ್ ಹಬ್ಬ ಕೂಡ ಇದೆ, ಅದಕ್ಕಾಗಿ ಸ್ವಲ್ಪ ಲೂಸ್ ಬಿಟ್ಟಿರ್ಬೋದಂತ ಲೆಕ್ಕಾಚಾರ. ಹಾಂ, ರಂಜಾನ್ ಹಬ್ಬ ಉಂಟು, ಹಾಗೆ ಆಗಿರ್ಬೋದು ಅಂತ ಲೆಕ್ಕಾಚಾರ ಅಷ್ಟು. ಅದನ್ನು ಸಂಬಂಧಪಟ್ಟಂಥ ನಮ್ಮ ಹಿರಿಯರಿಗೆ ಗಮನಕ್ಕೆ ತರ್ತೇವೆ. ನಮ್ಮದು ಕೂಡ ಆ ರೀತಿಯಲ್ಲಿ ಮಾಡೋದಕ್ಕೆ ನಮ್ಮದು ಕೂಡ ಸ್ವಾಗತ. ಆದರೆ ಕೆಲವೊಂದು ತಡೆಗಳು ಇರ್ಬೋದು. ನಮ್ಮ ದೊಡ್ಡ ರಾಜ್ಯ ಕರ್ನಾಟಕ ರಾಜ್ಯ, ದೊಡ್ಡ ಹೊಡೆತ ಇದ್ದ ಕಾರಣ ನಾವು ಕೆಲವೊಂದು ಬೇರೆ ಬೇರೆ ವ್ಯವಸ್ಥಿತ ರೀತಿಯಲ್ಲಿ ಸರ್ಕಾರ ಪಾಪದವರಿಗೆ ವ್ಯವಸ್ಥೆ ಮಾಡಿದ ಕಾರಣ ಇವಾಗ ಸ್ವಲ್ಪ ಕಷ್ಟ ಆಗಿರ್ಬೋದು. ಅದಕ್ಕೂ ಕೂಡ ನಮ್ಮ ಕೊಡುಗೈ ದಾನಿ ಅಂತ ಹೆಸರು, ನಮ್ಮ ರಾಜ್ಯದ ಅನುಭವಿ ಮುಖ್ಯಮಂತ್ರಿ ನಿರಂತರವಾಗಿ ಹೋರಾಟ ಮಾಡುವರು. ಅದಕ್ಕೆ ಗಮನ 100ಕ್ಕೆ 100 ಕೊಡ್ತಾರೆ, ಅದು ಮಾಡಿಯೇ ಮಾಡ್ತಾರೆ ಎಂಬ ವಿಶ್ವಾಸ ಕೈ ಹಾಕಿದ್ದು. ನಾವು ಓವರ್ಟೇಕ್ ಮಾಡಬಾರ್ದು. ಈಗ ನಾವು ಅವರಿಗೆ ಎಚ್ಚರಿಕೆ ಇದನ್ನು ಕೊಟ್ಟಿದ್ದೇವೆ. ತಕ್ಷಣ ಅವರು ಒಂದು ವೇಳೆ ಮಾಡದಿದ್ದರೆ ನಾವು ಉಸ್ತುವಾರಿ ಸಚಿವರ ಮುಖಾಂತರ ಅದಕ್ಕೆ ಕೈ ಹಾಕ್ತೇವೆ. ಮತ್ತು ಗರೀಬ್ ಕಲ್ಯಾಣ ಯೋಜನೆ ವಿಶೇಷವಾದ ಒಂದು ಯೋಜನೆ ಅಂತ ತಂದಿದ್ದಾರೆ. ನರೇಂದ್ರ ಮೋದಿಜಿಯವರು 1 ವಾರ 15-20 ದಿವಸ ಹಿಂದೆ 2 ತಿಂಗಳ ರೇಷನನ್ನು ಪ್ರತಿಯೊಂದು ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಆಗ್ತಾ ಉಂಟು. ಸಾಮಾನ್ಯ ಕಾರ್ಯಕರ್ತರು ಅವ್ರ ರೇಷನ್ ಅಂಗಡಿಯ ಮುಖಾಂತರ ಅವ್ರ ರೇಷನ್ ಅಂಗಡಿಗೆ ಅದು ಯಾವುದೇ ಇರಲಿ ಪಾಪದ 2 ತಿಂಗಳ ರೇಷನ್ ಒಂದೇ ಸಾರಿ ಕೊಡಬೇಕೆಂಬ ಆದೇಶ ರಾಜ್ಯ ಸರ್ಕಾರದ ಮುಖಾಂತರವಾಗಿ ಜಿಲ್ಲಾಡಳಿತಕ್ಕೆ ತಿಳಿಸಿದ್ದಾರೆ. ಜಿಲ್ಲಾಡಳಿತ ತಾಲೂಕು ಕಚೇರಿಗೆ ತಿಳಿಸಿದ್ದಾರೆ. ತಕ್ಷಣ ಆಗ್ತಾ ಉಂಟು. ಕೆಲವೊಂದು ಕಡೆಯಲ್ಲಿ ಕೊಡ್ತಾ ಇದ್ದಾರೆ. ನಿನ್ನೆಲ್ಲ ಮೊನ್ನೆ ನಾವು ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು, ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು, ಜನಪ್ರತಿನಿಧಿಗಳು, ನಮ್ಮ ಶಾಸಕರು ಕೂಡ ಅಲ್ಲಿಗೆ ಹೋಗಿದ್ದೇವೆ. ಹೋದ ನಂತರ ನಾವೆಲ್ಲ ವಿಸಿಟ್ ಕೊಟ್ಟಿದ್ದೇವೆ. ಆದರೆ ಕೇವಲ ಎಲ್ಲಿ ಕೂಡ ಆಕ್ಸಿಜನ್ ಸಿಲಿಂಡರ್ ಇಲ್ಲ, ಜಂಬೋ ಸಿಲಿಂಡರ್ ಇಲ್ಲ, ಕೇವಲ ಪೈಪ್ಲೈನ್ ಮಾಡಿಟ್ಟಿದ್ದಾರೆ. ಡೆಮೋ ಒಂದು ಸಾರಿ ನೋಡಿದ್ದಾರೆ. ಯಾರೋ ನಿನ್ನೆ ಮತ್ತು ಮೊನ್ನೆ ಹೇಳ್ತಾ ಇದ್ದಾರೆ ಅದು ಇವಾಗ ಅಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ, ಅಲ್ಲಿ 100 ಜನ ಪೇಷಂಟ್ಗಳು ಬರ್ತಾರೆ. 100 ಜನ ಪೇಷಂಟ್ ಬಂದರೆ ಅದಕ್ಕೆ ಬೇರೆ ವ್ಯವಸ್ಥೆ ಜಾಗ ಅಲ್ಲಿಂಟು. ಆದರೆ ಉಳ್ಳಾಲದವರಿಗೆ ಆಗಲಿ ಹತ್ತಿರದ ಬೇರೆ ಗ್ರಾಮದವರಿಗೆ ಏನಾದರೂ ಅತ್ಯವಶ್ಯಕ ಎಮರ್ಜೆನ್ಸಿ ಬೇಕಾದರೆ ಅಲ್ಲಿ ವ್ಯವಸ್ಥೆ ಮಾಡಲೇಬೇಕು. ಅವರಿಂದ ಆಗದಿದ್ದರೆ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಮಾಡ್ತಾರೆ ಅಂತ ವಿಶ್ವಾಸ ನನಗೆ ಉಂಟು. ಇದೇ ಆಗಬಾರ್ದು. ಯಾಕಂದರೆ 7 ಟೈಮ್ಸ್ MLA, 3 ಟೈಮ್ಸು ಹಿರಿಯರು, 4 ಟೈಮ್ಸ್ ಇವರು, 2 ಸಾರಿ ಮಿನಿಸ್ಟ್ರಿ, ಅದರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರಿ ಅವ್ರು ಮಾಡಬೇಕಿತ್ತು. ಅವರು ಎಲ್ಲ ಪ್ರೆಸ್ಸಲ್ಲಿ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದೇನೆ. ಹರಿಕಾರರು ಅದು ಕೇವಲ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಹೇಳಿದ ನಂತರ ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತ ಆದರೆ
ಅದರೊಟ್ಟಿಗೆ ಬಾಕಿ ಲೀಡರನ್ನು ಆ ಸೂರ್ಯನನ್ನು ಕೂಡ ಎಲ್ಲಿ ತಂದಿದ್ದಾರೆ ಪಾಪ. ಸೂರ್ಯನಂತ ಒಬ್ಬ MP, ಆ ಜನಪ್ರತಿನಿಧಿ ಬ್ಯಾಂಗ್ಳೂರಲ್ಲಿ ಸಮಸ್ಯೆ ಇತ್ತು, ನಿಮಗೆ ಗೊತ್ತುಂಟು, ನಮಗೆ ಗೊತ್ತುಂಟು, ಎಲ್ಲರಿಗೂ ಗೊತ್ತಿದ್ದರ ನಂತರ ಕೂಡ ಆ ಚಕ್ರವ್ಯೂಹದೊಳಗೆ ಪ್ರವೇಶ ಮಾಡಿ ಆ 1,500 ಬ್ಲಾಕ್ ಮಾಡಿದ ಬೆಡ್ಡನ್ನು ಆ ಪಾಪದವರಿಗೆ ತಂದು ಕೊಡುವಂಥ ವ್ಯವಸ್ಥೆ ಮಾಡಿದ ಒಬ್ಬ ಕೀರ್ತಿ ಅವರಿಗೆ, ಅವರನ್ನು ಕೂಡ ಇಲ್ಲಿ ಕೂತ್ಕೊಂಡು ಇವರು ಏನು ಮಾಡದೆ ಅವರಿಗೆ ಬೆರಳು ತೋರಿಸ್ತಾ ಇದ್ದಾರೆ. ಯಾವ ಹೆಸರಿರಲಿ, ಅದು ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರು ಅದಕ್ಕೆ ಆ ಪಟ್ಟಿಯಲ್ಲಿದ್ದಾರೆ, ಅವರು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ಹಿಂದೂ ಆಗಿರ್ಬೋದು, ಮುಸಲ್ಮಾನ, ಅದರಲ್ಲಿ ಹಿಂದೂ ಮುಸಲ್ಮಾನ ನೋಡಲಿಕ್ಕಿಲ್ಲ. ಯಾರು ಅದಕ್ಕೆ ಆ ಪಾಪದ COVID-19 ಪಾಸಿಟಿವ್ ಬಂದು ಪ್ರಾಣ ಕಳ್ಕೊಂಡಿದ್ದಾರಲ್ಲ, ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರ ಅಧಿಕಾರಿಗಳಿಗೆ ಯಾರಿಗೆ ಉಂಟು ಅದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ಅದು ಆಗಲೇ. ಅದರಲ್ಲಿ ಜಾತಿ ಮತಭೇದ ಇಲ್ಲ ಆಗಬೇಕೆಂಬ ಒತ್ತಡ. ಇದಕ್ಕಾಗಿ ನಾವು ಇವತ್ತು ಅಲ್ಲ ನಾವು ನೋಡಿದ ಮಾಡಲೇಬೇಕು. ನಾವು ಅದನ್ನು ವ್ಯವಸ್ಥೆ ಮಾಡ್ತಾ, ಆದರೆ ವಿರೋಧ ಮಾಡಬಾರ್ದು. ಅವರು MLA ಗೆ ವಿರೋಧ ಮಾಡಿದರೆ ಏನು ಆಗುವುದಿಲ್ಲ ಅಂತ ಗೊತ್ತುಂಟು, ನಿಮಗೆ ಗೊತ್ತುಂಟು, ನಮಗೆ ಗೊತ್ತುಂಟು. ಅವರ ಕ್ಷೇತ್ರದ ಶಾಸಕರು 1 ವೋಟಲ್ಲಿ ವಿನ್ ಆದರೂ ಅವರೇ ಜನಪ್ರತಿನಿಧಿ. ಯಾರು 1000 ವೋಟಲ್ಲಿ ವಿನ್ ಆದರೂ ಅವರೇ ಜನಪ್ರತಿನಿಧಿಗೆ ಮೇಯ್ನು ಇದು ಪ್ರಾಶಸ್ತ್ಯ. ಅವರು ಒಂದೇಲೆ ಅದಕ್ಕೆ ಅಡ್ಡಗಾಲಿಟ್ಟು ಮತ್ತೊಬ್ಬರು ಬಂದು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಕೈ ಹಾಕಬೇಕು. ಈಗ ಉಸ್ತುವಾರಿ ಸಚಿವರಿದ್ದಾರೆ, ಅವರೊಟ್ಟಿಗೆ ಇವತ್ತೇ ಡಿಸ್ಕಸ್ ಮಾಡ್ತೇವೆ. ಒಂದು ವೇಳೆ ಅದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು, ಆಗದಿದ್ದರೆ ಬೇರೆ ಎಲ್ಲಾದರೂ ಆಗಬೇಕು. ನಾನು ಮೊನ್ನೆ ಅದೇ ಸ್ಪಾಟಲ್ಲಿ ಹೇಳಿದ್ದೇನೆ, ಒಂದು ವೇಳೆ ಜಾಗ ಇಲ್ಲ ಅಂತ ನೀವು ಬಬ್ಬೆ ಹಾಕೋದು ಬೇಡ. ಬೋಳಿಯಾರ್ನಲ್ಲಿ 3 ಹಾಲ್ ಉಂಟು, 3 ಹಾಲಿಗೆ ನೀರು ಮತ್ತು ಕರೆಂಟಿನ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ, ಬಾಕಿಯ ವ್ಯವಸ್ಥೆ ನೀವು ಮಾಡಬೇಕೆಂದು ಕೂಡ ಹೇಳಿದೆ. ಜನರಿಗೆ ತೊಂದರೆ ಆಗಬಾರ್ದು. ಅದರ ಒಟ್ಟಿಗೆ ಮತ್ತೊಂದು ಉಲ್ಲಾಳ ಮತ್ತೊಂದು ಟೆಂಪರರಿ ಕೂಡ ಮಾಡಲೇಬೇಕು ಸರ್. ಮತ್ತೊಂದು ಉಲ್ಲಾಳದ ನಮ್ಮ ಎಲ್ಲಿ ವಿಪತ್ತು ನಿರ್ವಹಣಾ ಕೇಂದ್ರ ಸೈಕ್ಲೋನ್ ರಿಲೀಫ್ ಫಂಡ್ನಲ್ಲಿ 3 ಕೋಟಿಯ ಇದರಲ್ಲಿ ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ. ನೀರುಂಟು, ಕರೆಂಟ್ ಉಂಟು, ಎಲ್ಲ ವ್ಯವಸ್ಥೆ ಉಂಟು. ಬೆಡ್ ಮತ್ತು ಆಕ್ಸಿಜನ್ ಮಾಡಿದೆ, ಅದು ಕೂಡ ವ್ಯವಸ್ಥೆ. ಅದು ಎಲ್ಲ ಕೆಟ್ಟ ಮೇಲೆ ಬುದ್ಧಿ, ಸತ್ತ ಮೇಲೆ ದುಃಖ ಎಂದು ಎಲ್ಲವನ್ನು ಕಳ್ಕೊಂಡ ನಂತರ ಅದನ್ನು ಮಾಡೋದಲ್ಲ, ಇವಾಗಲೇ ಮಾಡಬೇಕು. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಏನೆಲ್ಲ ವ್ಯವಸ್ಥೆ ಹೇಗೆ ರೀತಿ ತರಬೇಕು ಅವರಿಗೆ ಗೊತ್ತುಂಟು. ಅವರಿಗೆ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಬಂಧಪಟ್ಟಂಥ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ರಾಜ್ಯದ ಆರೋಗ್ಯ ಮಂತ್ರಿ ಆಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಅವರೊಟ್ಟಿಗೆ ನೇರವಾಗಿ ನಾವು ಮಾತಾಡಿ ಇವರಿಗೆ ಸಹಕಾರವನ್ನು ಕೊಡ್ತೇವೆ ಎಂದು ನಾವು ನೇರವಾಗಿ ನಿಮ್ಮೊಟ್ಟಿಗೆ ಹೇಳ್ತೇನೆ. ಕ್ಷೇತ್ರದಲ್ಲಿ ಹೈಯೆಸ್ಟ್ ನಮ್ಮ ಕೋಟೆಕಾರಲ್ಲಿ ಉಂಟು. ಅಲ್ಲ ಏರಿಯಾ ಕೋಟೆಕಾರಲ್ಲ, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈಗ ಬೋಳಿಯಾರ್ ಅಂತ ಹೇಳಿದರೆ ಕೇವಲ ಬೋಳಿಯಾರ್ ಮಾತ್ರ ಅಲ್ಲ, ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಳಿದರೆ ನರಿಂಗಾನ, ಕೈರಂಗಲ, ಬಾಲೆಪುಣಿ, ಪಜೀರ್, ಕುರ್ನಾಡು. ಇದು ಕುರ್ನಾಡಲ್ಲಿ 63 ಉಂಟಂತೆ ನಮಗೆ ಲಿಸ್ಟ್ ಕೊಟ್ಟಿದ್ದಾರೆ. ಆನಂತರ ಅಮ್ಲಮಗರಲ್ಲಿ 83 ಉಂಟು, 84 ಉಂಟು ಅಂತ ಹೇಳಿದೆ. ಅಮ್ಲಮಗರ ಅಂದರೆ ಕೇವಲ ಅಮ್ಲಮಗರಲ್ಲ, ಅಮ್ಲಮಗರದ ಬದಿಯಲ್ಲಿರುವಂಥ ಹರೆಕಲ ಆಗಿರ್ಬೋದು, ಈ ಕಡೆಯಲ್ಲಿರುವ 300 ಆಗಿರ್ಬೋದು, ಅದಕ್ಕೆ ಬರ್ತದೆ ಅಂತ ಲೆಕ್ಕಾಚಾರ. ಅದರ ಒಟ್ಟಿಗೆ ಕೋಟೆಕಾರ ಅಂದರೆ ಸೋಮೇಶ್ವರ ಕೂಡ ಅದಕ್ಕೆ ಸೇರ್ತದೆ. ಉಲ್ಲಾಳ ಅಂದರೆ ಈ ಉಲ್ಲಾಳದ 31 ವಾರ್ಡ್ ಉಲ್ಲಾಳದ ಕೋಟೆಕಾರ ಅತಿ ಹೆಚ್ಚು ಇರೋದು 233 ಕೇಸು ಕೋಟೆಕಾರಲ್ಲಿ. ಒಟ್ಟು 674. ಅದರ ಲಿಸ್ಟ್ ಕೋಟೆಕಾರ ಸೋಮೇಶ್ವರ ತಲಪಾಡಿ 4 ಗ್ರಾಮ ನಮ್ಮ ರೆವಿನ್ಯೂ ಗ್ರಾಮ. ಅವರ ಲೆಕ್ಕದಲ್ಲಿ 7 AB ಅಂತ ಮಾಡ್ಕೊಂಡು ಅದರ ಲಿಸ್ಟ್ ಬೇಕಾದ್ರೆ ನನ್ನ ಹತ್ರ ಲಿಸ್ಟ್ ಉಂಟು. 694 ಪಾಸಿಟಿವ್ ಇಡೀ ಜಿಲ್ಲೆಯಲ್ಲಿ ಬಂದಿದೆ. ರೆವಿನ್ಯೂ ಆದರೆ 4 ಗ್ರಾಮ. ಅದು ಈಗ ಮಾತಾಡೋ ಪ್ರಶ್ನೆ ಅಲ್ಲ, ಯಾಕಂದರೆ ಅದು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಮತ್ತು ರಾಜ್ಯದಲ್ಲಿ ಚರ್ಚೆ ಮಾಡ್ಬೋದು. ಆದರೆ ನೀವೊಂದು ಮಾತು ಹೇಳಿದ್ರಿ, ಈಗ ಕೇರಳದಲ್ಲಿ ಕಿಟ್ ಕೊಡ್ತಾ ಇದ್ದರೆ ನಮ್ಮಲ್ಲಿ ಯಾಕಿಲ್ಲ ಅಂತ. ನಿಜವಾಗಿ ಒಳ್ಳೆಯ ಪ್ರಶ್ನೆ ಅದು. ಯಾಕಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ಬಗ್ಗೆ ನಿನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದು, ಇವತ್ತು ಪೇಪರಲ್ಲಿ ಇದೆ, ನಮ್ಮ ಗಮನಕ್ಕೆ ಬಂದಿರ್ಬೋದು. ಆದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನೀವು ತಮ್ಮ ಪಕ್ಕದ ಕೇರಳ ಅಂತ ಹೇಳಿದ್ರಿ. ಪಕ್ಕದ ಕೇರಳದ MLA ಮೊನ್ನೆ ಜಯಗಳಿಸಿದಂಥ MLA ಇವತ್ತು ಬಂದು ಮಂಗಳೂರಿನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಿನ್ನೆ. ಈಗ ನೋಡಿ, ಪ್ರಾಥಮಿಕವಾಗಿ ಸಿಗಬೇಕಾದಂಥ ವ್ಯವಸ್ಥೆ ಕರ್ನಾಟಕದಲ್ಲಿರುವಂಥದ್ದು. ಔಷಧಿಯ ಬಗ್ಗೆ ಅಥವಾ ಆಸ್ಪತ್ರೆಯ ಬಗ್ಗೆ ಯಾವುದು ಪ್ರಾಥಮಿಕವಾದಂಥ ವ್ಯವಸ್ಥೆ ಇದೆ ಅದು ಮಂಗಳೂರಲ್ಲಿರುವಂಥದ್ದು. ಆದರೆ ಇವರು ಕಿಟ್ಟೇ ಕೊಟ್ಟಿದ್ದು, ಪ್ರಾಥಮಿಕವಾದಂಥ ಯಾವುದೇ ವ್ಯವಸ್ಥೆನೂ ಮಾಡಲಿಲ್ಲ. ಅದಕ್ಕೆ ಉದಾಹರಣೆ ಇವತ್ತು ಅವರಲ್ಲಿ ನಮ್ಮ ಅಶ್ರಫ್ ಅವರು ಬಂದು ಇಲ್ಲಿ ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ. ವ್ಯವಸ್ಥೆ ಇಲ್ಲ ಅಲ್ಲಿ, ಮಂಗಳೂರನ್ನೇ ನಂಬ್ಕೊಂಡಿದ್ದಾರೆ. ಭರವಸೆ ಅಂತೂ ಜಾಸ್ತಿ ಇದೆ. ಯಾಕಂದರೆ ಕರ್ನಾಟಕದ ವ್ಯವಸ್ಥೆಯ ಬಗ್ಗೆ ಕೇರಳಕ್ಕೂ ಹಾಗಾದರೆ ಭರವಸೆ ಇದೆ ಅಂತ ಆಯಿತು ತಮ್ಮ ಅಭಿಪ್ರಾಯದಲ್ಲಿ. ಅಲ್ಲ, ಅದು ನಿಜವಾಗಿ ಸಂಬಂಧಪಟ್ಟವರ ಗಮನಕ್ಕೆ ತರ್ತೇವೆ. ವಿಶೇಷವಾಗಿ ನಿಮಗೆ